ಬಂಟ್ವಾಳ ತಾಲೂಕಿನ ಮೋಟುಗೋಳಿ ಪಂಪದ ಹೆತ್ಲೋ ಬಳಿ ಪರಿಶಿಷ್ಟ ಜಾತಿ ಮತ್ತು ಪಂಗಡದ ವಿದ್ಯಾರ್ಥಿನಿಯರಿಗೆ 4.5 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣವಾಗುತ್ತಿರುವ ನೂತನ ವಿದ್ಯಾರ್ಥಿ ನಿಲಯದ ಕಟ್ಟಡ ನಿರ್ಮಾಣದ ಕಾಮಗಾರಿಯನ್ನು ಶಾಸಕ ಯುಟಿ ಖಾದರ್ ಅವರು ಪರಿಶೀಲನೆ ನಡೆಸಿದರು. ನಂತರ ಮಾತನಾಡಿದ ಅವರು ಜಿಲ್ಲಾ ಮಟ್ಟದ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ವಿದ್ಯಾರ್ಥಿನಿಯರಿಗೆ ಪೂರಕವಾಗುವ ನಿಟ್ಟಿನಲ್ಲಿ ವಿದ್ಯಾರ್ಥಿ ನಿಲಯವನ್ನು ನಿರ್ಮಿಸುತ್ತಿದ್ದು ಶೀಘ್ರವೇ ನೂತನ ವಿದ್ಯಾರ್ಥಿ ನಿಲಯವನ್ನು ವಿದ್ಯಾರ್ಥಿನಿಗಳ ಉಪಯೋಗಕ್ಕೆ ವ್ಯವಸ್ಥೆಯನ್ನ ಮಾಡಲಾಗುವುದು ಎಂದರು. ಅಂತ ಬಂದಂಥ ಸಂದರ್ಭ ಬಹಳಷ್ಟು ಪರಿಶಿಷ್ಟ ಪಂಗಡದ ವಿದ್ಯಾರ್ಥಿನಿಯರು ವಸತಿ ಇಲ್ಲದೆ ಅಥವಾ ಹಾಸ್ಟೆಲ್ ಸೀಟ್ ಸಿಕ್ಕದೆ ಬಹಳಷ್ಟು ಕಷ್ಟದ ಪರಿಸ್ಥಿತಿ ಇವತ್ತು ನಮಗೆ ಕೂಡ ಮನದಟ್ಟಾಗಿದೆ. ಅವರು ಕೂಡ ಪರಿಶಿಷ್ಟ ಪಂಗಡದ ಕೂಡ ಶ್ರೀಮಂತಿಕೆಯಲ್ಲಿ ಬಹಳಷ್ಟು ಕಡಿಮೆ, ಅತ್ಯಂತ ಕಡು ಬಡತನದಿಂದ ಬಂದು ಕಷ್ಟದಿಂದ ಕಲಿತು ಉತ್ತಮ ಮಾರ್ಕ್ ಪಡೆದು ಗ್ರಾಮೀಣ ಮಟ್ಟದಿಂದ ಇವತ್ತು ಬರುವಂಥ ಒಂದು ಸಂದರ್ಭ. ಈ ಎಲ್ಲ ವಿದ್ಯಾರ್ಥಿನಿಯರಿಗೆ ಇಲ್ಲಿ ನಾವು ಈ ಒಂದು ಹಾಸ್ಟೆಲ್ನ ವ್ಯವಸ್ಥೆ ಇವತ್ತು ಮಾಡಲಾಗಿದೆ. ಜಿಲ್ಲಾ ಮಟ್ಟದ ವಿದ್ಯಾರ್ಥಿಗಳು ಕೂಡ ಇಲ್ಲಿ ಆ ಪ್ರವೇಶನ ತಗೊಳ್ಬಹುದು. ಆದಷ್ಟು ಬೇಗನೆ ಉದ್ಘಾಟಿಸಿ ನಾವು ಸಮಾಜಕ್ಕೆ ಅರ್ಪಿಸ್ತೇವೆ. ಈ ಸಂದರ್ಭ ಜಿಲ್ಲಾ ಕಾಂಗ್ರೆಸ್ ಅಲ್ಪಸಂಖ್ಯಾತ ಘಟಕದ ಅಧ್ಯಕ್ಷ ಎನ್ಎಸ್ ಕರೀಂ, ಮಂಚನಾಡಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ಮೊಹಮ್ಮದ್ ಅಸೈ, ಮಾಜಿ ಅಧ್ಯಕ್ಷ ಇಸ್ಮಾಯಿಲ್ ದೊಡ್ಡಮನೆ ಮತ್ತಿತರರು ಉಪಸ್ಥಿತರಿದ್ದರು.